ಆಗದು ಬನ್ವನು ವೇಗದಿ ರಣಕನು ಹೋಗುತ್ತ ಮುದದಿಂದ ರಣಕನು ಹೋಗುತ್ತ ಮುದದಿಂದ ಬಾಗುತ್ತ ಜನನಿಗುದಿಸುತ್ತರಗಿ ನಮಿದನಾಗುತ್ತಲೆಂತೆಂದೋ. ತಂದೆಯಾದಂಥ ಹಂಸಧ್ವಜ ಭೂಪತಿಗಳಿಂದ ಯುದ್ಧಕ್ಕೆ ಅಪ್ಪಣೆಯನ್ನು ಪಡೆದ ಹಾಗಾಯಿತು. ಅವರ ಅಪ್ಪಣೆ ಮಾತ್ರ ಸಾಕಾಗಲಿಕ್ಕಿಲ್ಲ, ಅಮ್ಮನ ಆಶೀರ್ವಾದ ಬೇಕು. ಹೊರಟು ಬಂದದ್ದು ಅಮ್ಮನ ಮಹಾಮಂದಿರ. ಅಮ್ಮ ವಂದಿಸಿಕೊಂಡೆ. ನಮೋ ನಮಃ. ಒಳ್ಳೇದಾಗಲಿ ಅಮ್ಮ, ಕಂದ. ಈ ರೀತಿಯಲ್ಲಿ ಬರುವರ ಕಾರಣ ಏನು ಗೊತ್ತಾ? ಗೊತ್ತಿಲ್ಲ. ಧರ್ಮರಾಜನು ಬಂಧು ಹತ್ಯೆ ದೋಷ ನಿವಾರಣೆಗಾಗಿ ಅಶ್ವಮೇಧನು ಅಂತ ಕೃತವನ್ನು ಕೈಗೊಂಡು ಕುದುರೆಯನ್ನು ಪೂಜಿಸಿ ದಿಗ್ದೇಶಕ್ಕಾಗಿ ಬಿಟ್ಟಿದ್ದಾನೆ. ಆ ಕುದುರೆ ನಮ್ಮ ಈ ಚಂಪಕನಾಡನ್ನು ಸೇರಿದೆ. ತಂದೆಯವರು ಕುದುರೆಯನ್ನು ಕಟ್ಟಿದ್ದಾರೆ. ಕುದುರೆ ರಕ್ಷಣೆಗೆ ಬಂದವ ಮೂರು ಲೋಕದ ಗಂಡ ಪಾರ್ಥ. ಅವನನ್ನು ಯುದ್ಧಕ್ಕೆ ನನಗೆ ಅಪ್ಪಣೆ ಕೊಡಿತಾಯಿ. ಮಗನೇ ಬಾಡು ಸುಧಾರಾಗಿರುವುದಿಯ. ಮಗನೇ ಬಾಡು ಸುಧಾರಾಗಿರುವುದಿಯ. ವಾಸುದೇವನ ದಯದಿ ವಾಸುದೇವನ ದಯದಿ. ಮಗನೇ, ಅಮ್ಮ, ಲೇಸ ಆಯ್ತು. ಹಾ, ನಮ್ಮೆಲ್ಲರ ಆಸೆ ಏನು? ಹಾ. ಭಗವಂತನಾಗಿರುವಂತ ಶ್ರೀಕೃಷ್ಣನನ್ನು ನೋಡಬೇಕು, ಕಾಣಬೇಕು ಎನ್ನುವುದಾಗಿ ಹರಿಯೇನು ಬಂತು. ಈ ಹರಿಯ ಮೂಲಕ ಹರಿದರ್ಶನ ಸಾಧ್ಯವಾದೀತು ಎನ್ನುವುದಾಗಿ ನನಗನಿಸಿಕೆ. ಆದ್ರೆ ಒಂದು ಕಂದ, ಏನು? ಕುದುರೆಯ ಬೆಂಗಾವಲಿಗನಾಗಿ ಬಂದವನ ಅರ್ಜುನ ಅಂತ ಹೇಳಿದೆಯಲ್ಲ, ಶ್ರೀಕೃಷ್ಣನನ್ನ ಭರಿಸುವ ಬಗೆ ಹೇಗೆ? ಅಮ್ಮ, ಅರ್ಜುನ ಇಲ್ಲಿಗೆ ಬಂದಿದ್ದಾನಂತಾದ ಮೇಲೆ ಅರ್ಜುನ ಬಂದಿರುವಂತ ಕುದುರೆಯನ್ನು ನಾವು ಕಟ್ಟಿದ್ದೇವೆ. ಅವನಲ್ಲಿ ಯುದ್ಧ ಮಾಡಿ ಅರ್ಜುನನ್ನು ಸೋಲಿಸಿದಾಗ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಗೆ ಬಂದೇ ಬರುತ್ತಾನೆ. ಆವಾಗ ನೀವೆಲ್ಲ ಕಣ್ತುಂಬ ನೋಡಿ ಪೂಜಿಸಬಹುದಲ್ಲ ತಾಯಿ. Thank you.